ಕಳೆದ ಕೆಲ ದಿನಗಳಲ್ಲಿ ಬಿಡುವು ನೀಡಿದ್ದ ಮಳೆರಾಯ ಈಗ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಸುರಿಯಲಾರಂಭಿಸಿದ್ದಾನೆ. ಮಳೆಗೆ ಈಗಾಗಲೇ ಬಹಳಷ್ಟು ಬಿಡುವು ನೀಡಿತ್ತು. ಆದರೆ ನಿನ್ನೆಯಿಂದಲೇ ಈ ಬಗ್ಗೆ ಮುನ್ಸೂಚನೆ ದೊರಕಿದೆ. ಮುಂಗಾರು ಮತ್ತೆ ಚುರುಕಾಗುವತ್ತ ಗಮನ ಹರಿಸ್ತಾ ಇದೆ. ಈ ಮೂಲಕವಾಗಿ ಭತ್ತದ ಬೆಳೆಗಾರರಿಗೆ ಒಂದಷ್ಟು ನೆಮ್ಮದಿ ತಂದಿದೆ. ಶುಕ್ರವಾರ ಯೆಲ್ಲೋ ಅಲರ್ಟ್ ನಂತರದ 3 ದಿನ ಆರೆಂಜ್ ಅಲರ್ಟ್ ಘೋಷಿಸುವಂತಹ ಸಾಧ್ಯತೆ ಇದೆ ಹವಾಮಾನ ಇಲಾಖೆ. ಆದರೆ ಈಗಾಗಲೇ ಯೆಲ್ಲೋ ಅಲರ್ಟನ್ನು ಘೋಷಿಸಿದೆ. ಆದರೆ ಮುಂದಿನ 3 ದಿನಗಳು ಆರೆಂಜ್ ಅಲರ್ಟ್ ಇರುತ್ತಾ ಇಲ್ವ ಅನ್ನೋದನ್ನು ಹವಾಮಾನ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ. ದುರ್ಬಲಗೊಂಡಿದ್ದ ಮುಂಗಾರು ಮತ್ತೆ ಚುರುಕುಗೊಂಡಿದೆ. ಅದೇ ರೀತಿಯಾಗಿ ಉಡುಪಿಯಲ್ಲಿ ಸುರಿದಂತಹ ಗುಡುಗು ಸಹಿತ ಭಾರಿ ಮಳೆಗೆ ಹಲವೆಡೆ ಟ್ರಾಫಿಕ್ ಜಾಮ್ ಆಗಿದೆ. ಕರಾವಳಿ ಜಂಕ್ಷನ್ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತಗೊಂಡಿದೆ. ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದ ರಸ್ತೆ ಮೇಲೆ ನೀರು ಹರಿಯುತ್ತಾ ಇದೆ. ರಸ್ತೆಯನ್ನು ದಾಟೋದಕ್ಕೆ ಪಾದಾಚಾರಿಗಳು ಹಾಗೂ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ. ಈಗಾಗಲೇ ಕರಾವಳಿ ಜಂಕ್ಷನ್ ಇರ್ಬೋದು ಅಥವಾ ಇನ್ನಿತರ ತಗ್ಗು ಪ್ರದೇಶಗಳಿರ್ಬೋದು, ಇಲ್ಲಿ ನೀರು ತುಂಬಿಕೊಂಡಿದೆ. ಯಾಕೆಂದರೆ ಅಚಾನಕ್ ಆಗಿ ಸುರಿದಂಥ ಮಳೆ ಕಳೆದ ಒಂದೆರಡು ದಿನಗಳಲ್ಲಿ ಮಳೆಗೆ ಒಂದಷ್ಟು ಬಿಡುವಿತ್ತು. ಒಂದಷ್ಟು ಮುಂಗಾರಿನ ಏನು ಕಡಿಮೆ ಪ್ರಮಾಣದ ಮಳೆಯಿಂದಾಗಿ ಭತ್ತದ ಬೆಳೆಗಾರರಲ್ಲೂ ಸ್ವಲ್ಪ ಆತಂಕ ಉಂಟಾಗಿತ್ತು. ಆದರೆ ಈ ದಿನ ಸುರಿದಂತಹ ಮಳೆ ಭತ್ತ ಬೆಳೆಗಾರರಲ್ಲಿ ಸ್ವಲ್ಪ ಮಟ್ಟಿನ ಒಂದು ನೆಮ್ಮದಿಯನ್ನು ಕೊಟ್ಟಿದೆ, ಖುಷಿಯನ್ನು ಕೊಟ್ಟಿದೆ. ಒಂದಷ್ಟು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಅದರ ಜೊತೆಗೆ ಶುಕ್ರವಾರ ದಿನ ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಿಸಿದೆ. ಮುಂದಿನ ದಿನಗಳು ಮತ್ತೆ ಮಳೆ ಹೆಚ್ಚಾದರೆ ಬಹುಶಃ ಬೇರೆ ಒಂದು ನಿರ್ಧಾರವನ್ನು ಹವಾಮಾನ ಇಲಾಖೆ ಪ್ರಕಟಿಸೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ಮುಂದಿನ 3 ದಿನಗಳು ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆಯನ್ನು ಹೊರಡಿಸಲಾಗಿದೆ. ಯಾಕೆಂದರೆ ಮಳೆಯ ಪ್ರಕ್ಷುಬ್ಧತೆ ಮತ್ತು ಏನು ಗಾಳಿಯ ಬೀಸುವಿಕೆ ವೇಗ ಏನಿರುತ್ತೆ ಅದೆಲ್ಲವೂ ಕೂಡ ಹವಾಮಾನ ಇಲಾಖೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಈ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ.